ಕೆತ್ತಿಕಲ್ ಗುಡ್ಡದ ಮೇಲ್ಭಾಗದ 100ಕ್ಕೂ ಅಧಿಕ ಮನೆಗಳಿಗೆ ಡೇಂಜರ್ ಇದೆ ಅಂತ ಹೇಳಿ ಇವತ್ತು ತಾಂತ್ರಿಕ ಸಮಿತಿಯವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಯಾವಾಗ ಶಿರೂರು ದುರಂತ ಆಯಿತು, ಆನಂತರ ಕೇರಳದ ವಯನಾಡ್ನ ದುರಂತಗಳು ನಡೆಯಿತು, ಆ ನಂತರ ಕೆತ್ತಿಕಲ್ ಗುಡ್ಡನೂ ಕೂಡ ಕುಸಿಯುವ ಭೀತಿ ಇದೆ ಅಂತ ಹಲವಾರು ಮೀಟಿಂಗ್ ಮೇಲೆ ಮೀಟಿಂಗ್, ಜನಪ್ರತಿನಿಧಿಗಳು ಅಧಿಕಾರಿಗಳು ಅಲ್ಲಿ ಭೇಟಿಯನ್ನು ಕೊಡುವಂತಹ ಎಲ್ಲ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಆಗಿತ್ತು. ಈಗ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಒಂದು ಸಮಿತಿಯವರು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ 12 ಮನೆಗಳ ಬುಡದ ಸಮೀಪದವರೆಗೂ ಕೂಡ ಭಾರೀ ಭೂಕುಸಿತದ ಹಿನ್ನೆಲೆಯಲ್ಲಿ 12 ಮನೆಗಳಿಗೆ ನೋಟಿಸ್ ಅನ್ನು ಕೊಟ್ಟು ಮನೆಯನ್ನ ಖಾಲಿ ಮಾಡಿಸಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯವರು. ನಾವು ಗಮನಿಸ್ತಾ ಇದ್ದೇವೆ, ಸುಸಜ್ಜಿತವಾಗಿ ಕಟ್ಟಿರುವ 12 ಮನೆಗಳನ್ನು ಖಾಲಿ ಮಾಡಲಾಗಿದೆ. ಅಲ್ಲಿನ ನಿವಾಸಿಗಳು ಈಗ ಮನೆ ಬಿಟ್ಟಿದ್ದಾರೆ. ರಿಪೋರ್ಟ್ ಏನು ಹೇಳ್ತಾ ಇದೆ, ವಯನಾಡಿನ ಮಾದರಿಯಲ್ಲಿ ಭೂಕುಸಿತ ಏನಾದರೂ ಸಂಭವಿಸಿದ್ರೆ 100 ಮನೆಗಳು ಡೇಂಜರ್ ಇದೆ. ಭೂಕುಸಿತ ಏನಾದರೂ ಆಗಿ ಗುಡ್ಡದ ಮಣ್ಣು ಜಾರಿದ್ರೆ ರಾಷ್ಟ್ರೀಯ ಹೆದ್ದಾರಿಯೇ ಸರ್ವನಾಶ ಆಗಲಿದೆ. ಹೆದ್ದಾರಿಯ ಜೊತೆಗೆ ಗುಡ್ಡದ ಕೆಳಭಾಗದಲ್ಲೂ ಕೂಡ ಭಾರೀ ಅನಾಹುತದ ಆತಂಕ ಇದೆ. ಕೆಳಭಾಗದಲ್ಲಿ ಏನು ಮನೆಗಳಿದೆ 100, ಅವುಗಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅಂತ ಒಂದು ಈಗ ರಿಪೋರ್ಟ್ ಬಂದಿದೆ. ಇದು ಸರ್ಕಾರವೇ ನೇಮಿಸಿರುವಂತಹ ತಜ್ಞರ ತಾಂತ್ರಿಕ ಸಮಿತಿಯ ವರದಿಯಲ್ಲಿ ಬಂದಿರತಕ್ಕಂತಹ ಅಂಶಗಳು. ಸದ್ಯ ಭೂಕುಸಿತವನ್ನು ತಡೆಯಲು ಗುಡ್ಡಕ್ಕೆ ಸಿಮೆಂಟ್ ಪ್ಲಾಸ್ಟರಿಂಗ್ ಕಾಮಗಾರಿಯನ್ನು ಮಾಡಬೇಕು. ಕಬ್ಬಿಣದ ನೆಟ್ ಮಾದರಿ ಬೆಡ್ಡಿಂಗನ್ನು ಬಳಸಿ ಸಿಮೆಂಟ್ ಪ್ಲಾಸ್ಟರಿಂಗ್ ಏನಾದರೂ ಮಾಡಿದರೆ ಸ್ವಲ್ಪ ಅಪಾಯವನ್ನು ತಡೆಯಬಹುದು. ಹೆದ್ದಾರಿಯ ಒಂದು ಭಾಗದ ರಸ್ತೆಯನ್ನು ಮುಚ್ಚಿ ಸಿಮೆಂಟ್ ಪ್ಲಾಸ್ಟರಿಂಗ್ ಕಾಮಗಾರಿಯನ್ನು ನಡೆಸಬೇಕಾಗಿದೆ. ಸೊ ನಾವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೇವೆ, ಏನು ಅಪಾಯ ಇದೆ ಅಂತ ಹಲವಾರು ದಿವಸಗಳಿಂದ ಎಲ್ಲರೂ ಹೇಳ್ತಾ ಇದ್ರು. ಆ ಅಪಾಯವನ್ನು ಈಗ ವರದಿಗಳು ಖಾತ್ರಿಪಡಿಸ್ತಾ ಇದೆ. ತಾಂತ್ರಿಕ ಸಮಿತಿ ಕೊಟ್ಟಿರುವಂತಹ ವರದಿ ನೋಡಿ, ಕೆಳಗಡೆ ಇವರ ಹೈವೇ ಹೋಗುತ್ತೆ. ಈ ಗುಡ್ಡ ಏನಾದರೂ ಮೇಲ್ಗಡೆಯಿಂದ ಜರಿದ್ರೆ ಗುಡ್ಡದ ಮೇಲಿರುವ 100 ಮನೆಗಳು ಅಪಾಯದಲ್ಲಿದೆ. ಶಿರೂರು ಘಟನೆ ನಮ್ಮ ಕಣ್ಣ ಮುಂದೆ ಇದೆ, ವಯನಾಡಿನ ಘಟನೆ ನಮ್ಮ ಕಣ್ಣ ಮುಂದೆ ಇದೆ. ಈ ಎರಡೂ ದೃಶ್ಯಾವಳಿಗಳು ಈ ಮಳೆಗಾಲದಲ್ಲಿ ನಮ್ಮ ಕಣ್ಣ ಮುಂದಿರುವ ಸಂದರ್ಭದಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಈಗಾಗಲೇ 12 ಮನೆಯವರನ್ನು ಅಲ್ಲಿಂದ ಎಬ್ಬಿಸಿದ್ದಾರೆ, ನೋಟಿಸ್ ಕೊಟ್ಟು ಖಾಲಿ ಮಾಡಿಸಿದ್ದಾರೆ. ಸುಸಜ್ಜಿತವಾಗಿ ಕಟ್ಟಿರುವಂತಹ ಮನೆಗಳು. ಇಲ್ಲಿ ಕಾಮಗಾರಿಯನ್ನು ಮಾಡುವಾಗ ಇವರು ಮಾಡಿರುವಂತಹ ದೋಷಗಳ ಅಥವಾ ಏನು ಅದು ಈಗ ಡಿಸ್ಕಸ್ ಮಾಡೋದಕ್ಕಿಂತಲೂ ಈಗ ಅಪಾಯ ಸಂಭವಿಸುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಬೇಕಾದಂತಹ ಒಂದು ಅನಿವಾರ್ಯತೆ. ಸೊ ಹೆದ್ದಾರಿಯ ಒಂದು ಭಾಗದ ರಸ್ತೆಯನ್ನು ಮುಚ್ಚಿ ಸಿಮೆಂಟ್ ಪ್ಲಾಸ್ಟರಿಂಗ್ ಕಾಮಗಾರಿಯನ್ನು ಕೂಡ ತುರ್ತಾಗಿ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಯಾಕಂದರೆ ಈಗ ಸ್ವಲ್ಪ ಮಳೆ ಬಿಟ್ಟಿದೆ. ಸೊ ಇನ್ನೂ ಕೂಡ ಒಂದು ರಣಭೀಕರ ಮಳೆ ಸುರಿಯೋದಕ್ಕೂ ಮುನ್ನ ಏನು ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ.